ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಬದುಕಡು ಸಾಧನದ ಹಠಬೋಡು ಅಬ್ದುಲ್ ಕಲಾಂರನ ಸಾಧನೆಯಂತಿರಿಯೊಂದು ದುಂಬು ಪೋಡೊಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಸ್ ಅಬ್ದುಲ್ ನಜೀರ್ ಪಂತೆರ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ ಕಲ್ತದು ಪದವಿ ಪಡೆಯನಕ್ಲಿಗೆ ಪದವಿಲೇನ್ ಕುಡ್ದು ಆರು ಪಾತಿರಿಯರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ನಿಲೆಟ್ ಬೇತೆ ಬೇತೆ ವಿಶ್ವವಿದ್ಯಾನಿಲಯ ಮಟ್ಟೋಡು ಕಲ್ತದು ವೈದ್ಯಕೀಯ ಇಂಜಿನಿಯರಿಂಗ್ ಪದವಿ ಬುಕ್ಕ ಸ್ನಾತಕೋತ್ತರ ಪದವಿ ಐನಕ್ಲಿಗೆ ಪದವಿ ಕುರ್ಪ್ನಲ್ಲೀಸ್ ಶನಿವಾರ ಪೆತ್ರ ಪುತ್ತಿಗೆದ್ದ ವನಜಾಕ್ಷಿ ಶ್ರೀಪತಿ ಭಟ್ ಬೈಲು ರಂಗಮಂಟಪಡು ನಡೆತಿಂಡ ಒಟ್ಟು 5254 ಜನಕ್ಕೂ ಪದವಿಲೇನು ಕೊರಿಯರು ಮಲ್ಲಬಿನ್ನಿರು ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರು ಎಸ್ ಅಬ್ದುಲ್ ನಜೀರ್ 151 ಜನ ರ್ಯಾಂಕ್ ದಿತ್ತಿನಕ್ಲಿಗೆ ಪದವಿ ಕೊಡ್ದು ಮರ್ಯಾದೆ ಮಲ್ತೆರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ದುಂಬುದ ಒತ್ತು ಕುಲಪತಿ ಡಾಕ್ಟರ್ ರಮಾನಂದ ಶೆಟ್ಟಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಸಾರತ್ತ ಆಸ್ಪತ್ರೆ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಸಾರತ್ತ 131 ವಿದ್ಯಾರ್ಥಿಗಳಿಗೆ ಜನಪದ ವಿಶ್ವವಿದ್ಯಾನಿಲಯದ ದುಂಬತ್ತ ಒತ್ತು ಕುಲಪತಿ ಡಾಕ್ಟರ್ ಚಿನ್ನಪ್ಪ ಗೌಡ್ರು, ಕುಡ್ಲಾ ವಿಶ್ವವಿದ್ಯಾನಿಲಯದ ಮೂಜಿ ಸರತ್ತ 54 ಪದವಿ ಬುಕ್ಕ ಸ್ನಾತಕೋತ್ತರ ಪದವಿ ಕಲ್ತಿನಕ್ಲಿಗೆ ಪ್ರಮಾಣದೊಲೆ ಪಟ್ಟಿಯರು. ಡಾಕ್ಟರ್ ಅಶ್ವತಿ ಕೆ 10th rank goes to ಡಾಕ್ಟರ್ ಚೈತನ್ಯ PR, ಡಾಕ್ಟರ್ ಮಗೇಶ್ ಜಾನ್, ಆಳ್ವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅಂಡರ್ಗ್ರಾಜುಯೇಟ್ 2020 ಬ್ಯಾಚ್ final year topper Dr. Vishal. The rank holder ನ್ಯಾಯಾಧೀಶರು ಅಬ್ದುಲ್ ನಜೀರ್ ಪಾತಿರ್ದು ಬದುಕಡು ಒಯ್ನಾಡಲ ಸಾಧನೆ ಮಲ್ಪನ ಹಠಬೋಡು ಸಾಧನದ ಸಾದಿಡು ಎಡ್ಡೆಗೆ ನಲಬೋಡು ತಾನು ಸಂಪೊಲಿತಿನ ಸಂಪತ್ತಡು ಒಂದು ಸಮಾಜ ಕುರ್ಪಿನ ಎಡ್ಡೆ ಮನಸ್ಲಬೋಡು ಅಬ್ದುಲ್ ಕಲಾಮರ್ನ ಬದುಕದ ಸಾಧನೆಯನ್ನು ತಿರಿಯೊಂದು ದುಂಬು ಪೋಡೊಂದು ಆರೋಪಂಡ್ಯರು. The underlying rationale is to make the student learn and experiment their learning and skills before they excel in the real life challenging situations. I am proud to say that Dr. Alva's Education Foundation under the chairmanship of Dr. Mohan Alva has tremendous achievements in the field of education and sports. Actually today I was reading a newspaper, Kannada newspaper, and I was happy to see that Alva's college ge 26 rank. And today morning I was in a function, convocation function at Mangaluru University. I was a chief guest and I was happy to see that at least 2 students from Alvas got gold medal today, right? So give him a big applause. I wish to congratulate everyone for the same and hope that the institution achieves far more great heights. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಗುರುಕಾರ್ಮಿಕ ಪಾತ್ರ ಪಂಡದ ತನ್ನ ಸಂಸ್ಥೆ ಶ್ರೀಮಂತರಿಗೆ ಬರವೊದಗಾವನ ಬದಲು ನಡುವರ್ಗ ಬೊಕ ತೀರ್ಥವರ್ಗದಕ್ಲಿಗೆ ಬರವೊದಗಾವಡ್ ಪಂಪನ ಉದ್ದೇಶಡು ತಾಪನೆ ಆತಂಡ ಅವಕಾಶ ತಿಕ್ಕಂದಿನ ಬಿಡ್ಸರಿಗೂ ಗುಬ್ಬು ಸಾಂಸ್ಕೃತಿಕ ರಂಗದ ಸಾಧಕರಿಗೂ ಉಮೇದು ಕೊಡ್ತುಂಡು ಅಕಲು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಡು ಸಾಧನೆ ಮಲ್ತದ ಸಂಸ್ಥೆಗೆ ದೇಶಗೂ ಮರ್ಯಾದೆ ಕನೊಂದಿಲ್ಲೇರ ಒಂದು ಪೆರ್ಮಿತ ಸಂಗತಿಯಿಂದ ಪಂಡ್ಯರ. ಸುಮಾರು 20,000ಗೂ ಬಿಕ್ಕಿದಂತ ವಿದ್ಯಾರ್ಥಿಗಳು ಇದ್ದುಕೊಂಡು ಅದು 3 ಯೂನಿವರ್ಸಿಟಿಯ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ, ಮಂಗಳೂರು ಯೂನಿವರ್ಸಿಟಿಯ ಮತ್ತು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ ಒಟ್ಟಿಗೆ ಪದವಿ ಪೂರ್ವ ಕಾಲೇಜು ಮತ್ತು ನಮ್ಮ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ನಡೀತಾ ಇರುವುದನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಪ್ರಾರಂಭ ಮಾಡುವಾಗ ಬಹಳ ಮುಖ್ಯವಾದಂತಹ ಧ್ಯೇಯಗಳನ್ನು ಇಟ್ಟುಕೊಂಡಿದ್ದೆವು. ಒಂದು, ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡಬೇಕಾದ್ದು ನಮ್ಮ ಧರ್ಮ. ಈ ದೃಷ್ಟಿಯಲ್ಲಿ ನಾವು ಈ ಕಾಲವನ್ನು ಅರ್ಥ ಮಾಡಿಕೊಂಡು ಎಂದೂ ಸವಕಲು ನಾಣ್ಯ ಆಗದೆ ಚಲಾವಣೆಯಲ್ಲಿದ್ದಂತಹ ನಾಣ್ಯವಾಗಿ ನಾವು ಇರಬೇಕು ಅಂತ ತೀರ್ಮಾನ ಮಾಡಿ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸವನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ ಎಂಬ ಒಂದು ಬಲ ನಮಗೆ ಇದೆ. ಇದರ ಜೊತೆ ಬಹಳ ಮುಖ್ಯವಾಗಿ 3 ಉದ್ದೇಶವನ್ನು ಇಟ್ಟುಕೊಂಡೆವು.
ಈ ವಿದ್ಯಾಸಂಸ್ಥೆ ಎಂದೂ ಸಿರಿವಂತರ ವಿದ್ಯಾಸಂಸ್ಥೆ ಆಗಬಾರದು. ಇದು ಕೇವಲ ಸಂಪತ್ತಿದ್ದವರಿಗೆ ಮಾತ್ರ ಆಶ್ರಯ ಕೊಡುವುದಲ್ಲ, ಬಹಳ ಮುಖ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಆರ್ಥಿಕ ಕಷ್ಟದಲ್ಲಿದ್ದವರಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು ಎಂಬ ಕೇವಲ ಮಾತನ್ನು ಹೇಳಿದಲ್ಲ, ಅದನ್ನು ಅಕ್ಷರಸ್ಥ ನಮ್ಮ 25 ವರ್ಷದ ಕಾಲದಲ್ಲಿ ಹಂತ ಹಂತವಾಗಿ ಮಾಡಿಕೊಂಡು ಬಂದೆವು. ಪ್ರಿನ್ಸಿಪಾಲ್ ಡಾಕ್ಟರ್ ಕುರಿಯನ್, ಡಾಕ್ಟರ್ ವನಿತಾ ಶೆಟ್ಟಿ, ಸ್ಮಿತಾ ಪ್ರಿಯಾ ಸಿಕ್ವೇರ, ಆಳ್ವಸ್ ಕಾಲೇಜಿನ ಪ್ರಿನ್ಸಿಪಾಲರು ಪಾಲ್ಗೊಂಡಿರು. ರಾಜೇಶ್ ಡಿಸೋಜ ಕಾರ್ಯಕ್ರಮ ಸುಧಾರ್ತಿರು. ಕುಡ್ಲದ ಜಪ್ಪುಮುಗೇರ್ ರಾಜಮಾರ್ಗದ ನಡುಮುಗೆರ್ಡ್ ಐತಾರ ರಾತ್ರಿ ಸ್ಕೂಟರ್ ಒಂಜೇಕ್ ಲಾರಿ ಎಡ್ತದ ಕೊಣಾಜದ ರೊನಾಲ್ಡ್ ಪನ್ಪನಾರ್ ಜೀವ ಕಳೆವನ್ನ ಬೇಜಾರ್ದ ಸಂಗತಿ ನಡೆತಂಡ್. ಅರೆಗ್ 59 ವರ್ಷ ಪ್ರಾಯ ಆದಿತ್ತಂಡ್. ಕುಡ್ಲ ಜಪ್ಪುಮುಗೇರ್ ರಾಷ್ಟ್ರೀಯ ರಾಜಮಾರ್ಗದ ನಡುಮುಗೆರ್ಡ್ ಐತಾರ ರಾತ್ರಿ ಲಾರಿ ಸ್ಕೂಟರ್ಗೆ ಇಡ್ತದ ಸ್ಕೂಟರ್ ಬುಡ ನಿತ್ತಿನರ್ ಜಾಗಡೆ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ತೀರ್ನರೇನು 51 ವರ್ಷ ಪ್ರಾಯದ ರೊನಾಲ್ಡ್ ಅಂದು ಗುರ್ತ ಮಲ್ತದಂಡ. ಕುಡ್ಲ ನಗರಗು ಬತ್ತದ ಪಿರ ಕೊಣಾಜದ ತನ್ನ ಎಲ್ಲೆಡೆ ಪೋಂದು ಪನಗ ಭಾರಿ ರಬ್ಬಸುಡು ಒಟ್ರಾಸಿ ಬತ್ತಿನ ಲಾರಿ ಸ್ಕೂಟರ್ದ ಪಿರವಗು ಗುದ್ದುದುಂಡು. ಸ್ಕೂಟರ್ ಬುಡೊಂದಿತ್ತಿನ ರೊನಾಲ್ಡ್ ಲಾರಿದ ಅಡಿಕು ಬುಡ್ದು ಜೋರ್ದ ಪೆಟ್ಟಾದ ತೀರ್ತೆರಂದು ತೆರೆದು ಬೈತಂಡ. ಲಾರಿ ಸುರುಕು ಕಾರ್ಗೆ ಇಡ್ತದ ಐಡ್ದ ಬಕ್ಕ ಸ್ಕೂಟರ್ಗೆ ಇಡ್ತದಂಡ. ಒಂದುವೇ ಪುಟ್ಟುಡು ಅವೇ ಮಾರ್ಗುಡು ಪೋಂದಿತ್ತಿನ ಶಾಸಕರು ಯುಟಿ ಖಾದರ್ ಪೆಟ್ಟಾಯ್ನರೇನು ಆಸ್ಪತ್ರೆ ಕೊನೆಯರ ಸಾಯಿ ಮಾಡ್ತೇರು. ಕಂಕನಾಡಿಯರ್ ಸಂಚಾರ ಪೊಲೀಸ್ ಸ್ಟೇಷನ್ ದ ಪೊಲೀಸರು ಕೇಸ್ ಪಾಡ್ದೇರು. ಬೆಳ್ತಂಗಡಿ ತಾಲೂಕದ ಗುರಿಪಳ್ಳ ಗ್ರಾಮಡು ಬುಡಕಟ್ಟು ಪೊಂಜು ಒರ್ತಿನ ದುತ್ತೈತ ದೆಪ್ಪಾದ ಪಾಕ ಜನತೆ ಎದುರುಡು ದೌರ್ಜನ್ಯ ನಡಪಾಯಿನ ದೂರುಡ್ದವರ 9 ಜನ ಆರೋಪಿಲ ನಮಿತ್ತ ಕೇಸ್ ಪಾಡ್ದೇರು. ಬಿಜೆಪಿ ನಾಯಕನ ದುಂಬಾಳ್ತದ ಕೂಟೊಡ್ದು ಈ ಸಂಗತಿ ನಡೆತಂಡು ದಲಿತ ಪರ ಸಂಘಟನದ ನಾಯಕರು ದೂಡ್ದೇರು. ಬುಡಕಟ್ಟು ಜನಾಂಗದ ಪೊಂಜು ಒರ್ತಿನ ಕುಂಟುಗಿರ್ತದ ದೌರ್ಜನ್ಯ ನಡಪಾಯಿನ ದೂರುಡು 9 ಜನ ತಮಿತ್ತ ಕೇಸ್ ಪಾಡ್ದೇರ. ಬೆಳ್ತಂಗಡಿ ತಾಲೂಕದ ಗುರಿಪಳ್ಳ ಗ್ರಾಮಡು ಪಾಕ ಜನತೆ ಎದುರುಡು ಏಪ್ರಿಲ್ 14 ಈ ಸಂಗತಿ ನಡೆತದಂಡ. ಮಾತಾ ಆರೋಪಿಲ ನಮಿತ್ತ ಕೇಸ್ ಪಾಡ್ದಂಡ 35 ವರ್ಷದ ಪೊಂಜೋಕರ್ನ ದುಡ್ದಂಚ ಪೊಲೀಸರ ಕ್ರಮದೆ ತೊಂದೆರ. ಒಂಜಿ ಪುಂಡು ಜನಕಲು ತನ್ನ ಕುಂಟು ಒಯ್ತದ ಅರೆ ಬರ್ತಲೆ ಮಲ್ತದ ವಿಡಿಯೋಲ ಮಲ್ದೆರಂದು ಪೊಂಜು ದೂರ್ ಕೊಡ್ತಿದ್ದೇರ. ಅಕ್ಕವು ಕಾಪ್ಯಗ್ಲ ಪೆಟ್ಟು ಪಾಡ್ದೆರಂದ್ಲ ದೂರ ಇತ್ತಂಡ. ಆರೋಪಿಲೇನು ಸಂದೀಪ್, ಸಂತೋಷ್, ಗುಲಾಬಿ, ಸುಗುಣ, ಕುಸುಮ, ಲೋಕಯ್ಯ, ಅನಿಲ್, ಲಲಿತಾ ಬೊಕ ಚೆನ್ನಕೇಶವ ಅಂದು ಗುಡ್ತ ಮಂತದಂಡ. ಆರೋಪಿಲು ಮಾತ ಅವೇ ಗ್ರಾಮದಕ್ಲು ದೂರು ಕೊರ್ನ ಪೊಂಜು ಸಂದಾಯನ ಅಡ್ಜಿಡ್ದವರ ಪೊಂಜು ಬೊಕಾಕ್ಲಿನ ಅಕ್ಕ ಇತ್ತಿನ ಸರ್ಕಾರಿ ಭೂಮಿನ ಲೆಕ್ಕದೆಪ್ಪರೆ ಕಂದಾಯ ಅಧಿಕಾರ್ಲಿನ ಕೂಟ ಬತ್ತಿನ ಪೊರ್ತುಡು ಈ ಸಂಗತಿ ನಡೆತದಂಡ. ಅಧಿಕಾರ್ಲಿನ ಕೆಲಸಗ ಆರೋಪಿಲು ಇರೋಧ ಮಲ್ದಿರಂದು ಸುದ್ದಿ ಆದಿತ್ತದ. ಸರ್ವೆ ಮಲ್ಪರೆ ಬತ್ತಿನ ಅಧಿಕಾರ್ಲಿನ ಜಾಕಿಡ್ತು ವಾಪಸ್ ಕೌಟ ಪುಡ್ದಿದ್ದೇರ. ಬಿಜೆಪಿ ನಾಯಕನ ದುಂಬಾಳ್ತದ ಕೂಟೊಡ್ದು ಈ ಕಾರ್ಯ ನಡೆತದನಂದು ದಲಿತ ಪರ ಸಂಘಟನದ ನಾಯಕರು ದೂಡ್ದೇರು. ಜಾಗಳೆತ್ತಿಗೆ ಕೊಟ್ಟಿದ್ದೇವೆ. ಅದರ ವಿಷಯದಲ್ಲಿ ತುಂಬ ತಕರಾರಿತ್ತು. ಅದಕ್ಕೆ PDO VA ಬಂದಿದ್ದರು ಸ್ಪಾಟಿಗೆ. ಬರುವಾಗ ಚಿಕ್ಕ ಚಿಕ್ಕ ಮಾತಿ ಗಲಾಟೆಯಾಗಿ PDO ಮತ್ತು VA ಎಲ್ಲ ಹೊರಟು ಹೋದರು, ನೀವೇ ನೋಡ್ಕೊಳ್ಳಿ ಅಂತೇಳಿ. ಆ ನಂತರ ನಮ್ಮ ಮೈನ್ ಮೆಂಬರ್ ಮರಾಠಿ ಸಂಘದ ಒಬ್ಬ ಮೆಂಬರ್ ಇದ್ದಾರೆ, ಚೆನ್ನಕೇಶವ ಅಂತ ಹೇಳ್ಕೊಂಡು ಅವರು ಹೋದ ತಕ್ಷಣವೇ ಅವರು ಚೂರು ಒಂದು 2 ನಿಮಿಷನೂ ಆಗಿಲ್ಲ. ಅದರ ತಕ್ಷಣ ಅಲ್ಲಿದ್ದ ಮಹಿಳೆಯರಿಗೆಲ್ಲ ಅವರು 30 ಜನ ಇದ್ದರು ಅವರ ಕಡೆಯಿಂದ. ನಮ್ಮ ಜನೆಯಿಂದ ಬರೀ 5 ಜನ ಇದ್ದದ್ದು. ಅವರು ಹೋದ ತಕ್ಷಣವೇ ಅಲ್ಲಿ ಚೆನ್ನಕೇಶ್ವರು ಸನ್ನೆ ಮಾಡಿದರು, ಗಲಾಟೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊಂಡು. ಹುಡುಗಿಯರೆಲ್ಲ ಬಂದು ನಮ್ಮದು ಅಕ್ಕ ಇದ್ದಾರೆ ಜ್ಯೋತಿ ಅಂತ ಹೇಳ್ಕೊಂಡು ಅವ್ರು ನಿಂತ್ಕೊಂಡು ಮಾತಾಡ್ತಿರುವಾಗ ಬಂದು ಕೆಪ್ಪೆಗೊಂದು ಬಾರಿಸಿದ್ರು. ಕೆಪ್ಪೆಗೊಂದು ಬಾರಿಸಿ ಅವರು ಜ್ಯೋತಿ ಅವ್ರದ್ದು ಬಟ್ಟೆ ಎಳಿಲಿಕ್ಕೆ ಹೋಗೋವರು ತಂಗಿ ಸುರೇಖ ಅವರು ತಡಿಲಿಕ್ಕೆ ಹೋಗುವಾಗ ಅವರು 3-4 ಜನ ಹೆಂಗಸರು ಬಂದರು. ಸುರೇಖನ ಬಟ್ಟೆ ಎಲ್ಲ ಹರಿದು ತುಂಡು ಮಾಡಿ ಬಿಸಡಿದ್ದಾರೆ. ಬಿಸಡಿ ಆದಮೇಲೆ ಅವರದಲ್ಲಿ ಸಂದೀಪ್ ಅಂತೇಳಿ ಮೈನ್ ಇದ್ದ ಅವರದ್ದು ಮಗ. ಅವನೇನಂತ ಹೇಳಿದ್ರು, ಅಲ್ಲ ಅವಳದೆಲ್ಲ ಹರೀರಿ ಬಂಕ ಮಾಡಿ ಅವಳನ್ನು ಹಾಗೆಲ್ಲ ಅನ್ಯವಾಚ ಬೇಡ ಭಾಷೆಯಲ್ಲೆಲ್ಲ ಬೈದವನು. ಬೈದಾದ್ಮೇಲೆ ನಾನು ಹೇಳಿದ್ದೆ, ನನಗೆ ಅಂದರೆ ಹುಷಾರಿಲ್ಲ, ಅದಕ್ಕೆ ತಂಗಿ ಅಂದರೆ ಹೇಳಿದೆ, ಸುರೇಖ ಹೋಗಿ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಅಂತ ಹೇಳಿದೆ. ಬಟ್ಟೆ ಚೇಂಜ್ ಮಾಡಲಿಕ್ಕೆ ಸಹ ಅವರು ಬಿಡ್ತಿಲ್ಲ. ಹಿಂದಿಯಲ್ಲಿ ಓಡಿ ಬರ್ತಿದ್ದಾರೆ. ಅವಳು ಅದೇ ಬಟ್ಟೆಯಲ್ಲಿ 5 ನಿಮಿಷ ಅಲ್ಲೇ ಇದ್ದರು. ಮತ್ತೆ ಎಲ್ಲರೂ ಹೋದಾದ್ಮೇಲೆ ಅವಳು ಬಟ್ಟೆ ಚೇಂಜ್ ಮಾಡಲಿಕ್ಕೆ ಬಂದು ಅಷ್ಟೇ ಇದ್ದಾರೆ. ಅಂದರೆ ಹಿಂದಿಯಲ್ಲಿ ಬಂದು ಒಂದು ತುಂಡು ಬಟ್ಟೆ ಹೋಗಿದೆ, ಇದು ಇನ್ನೊಂದು ತುಂಡು ಬಟ್ಟೆ ಸರಿತಾರೆ ಅಂತ ಅವಳಿಗೆ ತುಂಬ ಹೆದರಿಕೆ ಆಗಿತ್ತು. 5 ನಿಮಿಷ ಬಿಟ್ಟು ಮತ್ತೆ ಅವರೆಲ್ಲ ಹೋದ್ಮೇಲೆ ಬಂದು ಬಟ್ಟೆ ಚೇಂಜ್ ಮಾಡಿದ್ರು. ಆ ನಂತರ ಇದೆಲ್ಲ ಆಯಿತು. ನಾವು ಹುಷಾರಿದ್ದು ಎದೆಲ್ಲ ತುಂಬ ನೋವಾಗಿತ್ತು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ. ಅಲ್ಲಿ ಹೋದ್ಮೇಲೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ಮೇಲೆ ನಮ್ಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಮದು ಕೌನ್ಸಿಲರ್ ಒಬ್ಬರು
ಪ್ರವೀಣ್ ಅಂತ ಹೇಳ್ಕೊಂಡು ಎಲ್ಲರೂ ಡಿಸ್ಚಾರ್ಜ್ ಆಯಿತು, ರಾಜ್ಯ ಪಂಚಾಯತ್ಗೆ ಆಯಿತು ಅಂತ ಹೇಳ್ಕೊಂಡು ಇದು ಮಾಡಿದ್ರು. ನಾವು ಆಯ್ತು ಅಂತೇಳಿ ಮರು ದಿವಸ ಬುಧವಾರ ಮಧ್ಯಾಹ್ನ ನಮ್ಮನ್ನು ಕರೆದಿದ್ದು ಸಿಗ್ನೇಚರಿಗೆ, ಯಾರ ಮೇಲೆಲ್ಲ ಕೇಸ್ ಆಗಿದೆ ಎಲ್ಲರ ಬಂದು ನಾವು 5-6 ಜನರ ಮೇಲೆ ಕೇಸ್ ಹಾಕಿದ್ರು. ಬಿಟ್ಟು ಕೇಸ್ ಹಾಕ್ತಾ ಹೇಳಿ ಬಿಟ್ಟರು. ಆಮೇಲೆ ನಮಗೆ ಮನೆಗೆ ಬಂದು ತುಂಬ ಅಂದರೆ ಮನೆಗೆ ಬಂದ ಮೇಲೆ ಅವನು ಸಂದೀಪ್ ಮನೆ ನಮ್ಮ ಮನೆ ಪಕ್ಕನೇ, ಅವರ ಮನೆಯಿಂದ ಇವನು ಆಚೆ ಹೋಗಬೇಕು. ಅವನು ಬೇಡದ ಪದಿಲ್ಲ, ಅವಳದ್ದು ಬಟ್ಟೆ ಮಾತ್ರ ಅಲ್ಲ ಅವಳದು ಬಾಕಿದ್ಸ ಎಲ್ಲ ಹರಿದು ಹಾಕ್ಬೇಕಂತೇಳಿ ಪುನಃ ಇನ್ಸರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ. ಅವಾಗ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ನಾವು ಪುನಃ ಹೋದ್ವಿ. ದೇಶ ಸರಿಯಾಯಿನ ದಿಕ್ಕಡು ಸಾಗೊಂದುಂಡು. ದೇಶದ ಉದ್ದೇಶ ಅರ್ಥ ಮಲ್ತೊಂದು ಕಾನೂನುಗೂ ಮರ್ಯಾದೆ ಕೊರ್ಪುನ ನಿಕ್ಲನ ಜವಾಬ್ದಾರಿಯಿಂದ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂತಿರು ಹಿಜಾಬ್ಗೆ ಸಂಬಂಧಪಟ್ಟದ ದೇಶ ಒಂಚಿ ಸಾಗೊಂದುಂಡೊಂದು ಕೇಂಡಿನ ಆಲಿಯಾ ಅಸಾದ್ನ ಟ್ವೀಟ್ಗೆ ಆರು ಜವಾಬ್ ಕೊಡ್ದು ಇಂಚ ಪಂತಿರು. ಪದವಿ ಪೂರ್ವ ಕಾಲೇಜ್ ಕಲ್ಪನಕ್ಲ ಹಿಜಾಬ್ ಓದಂಟಿಗೆ ಸಂಬಂಧಪಟ್ಟದ ದೇಶ ವಂಚಿ ಸಾಕೊಂದುಂಡೊಂದು ಕೇಂಡಿನ ಆಲಿಯಾ ಅಸಾದಿ ಟ್ವೀಟ್ಗೆ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಜವಾಬ್ ಕೊಡ್ತೀರ. ದೇಶ ಸರಿಯಾಯಿನ ದಿಕ್ಕಡು ಸಾಗೊಂದುಂಡು. ದೇಶದ ಉದ್ದೇಶ ಅರ್ಥ ಮಲ್ತೊಂದು ಕಾನೂನುಗೂ ಮರ್ಯಾದೆ ಕೊರ್ಪುನ ನಿಕ್ಲ ಜವಾಬ್ದಾರಿ ದೇಶ ವಂಚಿ ಸಾಗೊಂದುಂಡು ಪನ್ಪುನವು ಪ್ರಶ್ನೆ ಅತ್ತು. ಈ ಕಲ್ಪನ ಪೊಣ್ಣನ ಮನಸ್ಥ ಸ್ಥಿತಿ ವಂಚಿ ಸಾಗೊಂದುಂಡು ಪನ್ಪುನವೇ ಪೋಡಿಗೆದ ಸಂಗತಿಯಿಂದ ಮಂತ್ರಿ ಶ್ರೀನಿವಾಸ ಪೂಜಾರಿ ಪಂತೆರ ಹಿಜಾಬ್ ಬುದಾರ್ಡ್ ಕೆಲವು ಪೊಣ್ಣುಲು ಪರೀಕ್ಷೆ ಬರಿಪು ಜಾಂದ್ ತಿರುಗದು ಬಿಟ್ಟುದೇರ ಮೊಕ್ಲಿನ ಪಿರವುಡು ಏರುಳ್ಳರಂದು ಗುಮನ ಕೊರುಡು ಸರ್ಕಾರ ಹೈಕೋರ್ಟ್ ಆದೇಶ ಪಾಲನೆ ಮಲ್ತೊಂದುಂಡು. ಸರ್ಕಾರದ ಆದೇಶಗೂ ಈ ಪೊಣ್ಣುಲು ಮರ್ಯಾದೆ ಕೊರೊಂದಿಜ್ಜೆರ. ಸಂವಿಧಾನದ ಆದೇಶ ಪಾಲನೆ ಆ ಪೊಣ್ಣುಲಿನ ಕರ್ತವ್ಯ ಬೊಕ್ಕ ಜವಾಬ್ದಾರಿ ಆದುಂಡು. ಈ ರೀತಿ ತಿರುಗದು ಬಿಟ್ಟುಂಡ ಕಾನೂನು ತನ್ನವೇ ರೀತಿಯ ಕ್ರಮದ ತೊನ್ನೊಂದು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂತೆರ. ಹಿಜಾಬಿನ ಹೆಸರಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಿಲ್ಲ ಅಂತ ಸಡ್ಡು ಹೊಡೆದಿರುವಂಥದ್ದು, ಅದರಿಂದ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಇನ್ನು ಗಮನಿಸಬೇಕು. ಒಟ್ಟಾರೆ ಸಂವಿಧಾನಬದ್ಧವಾಗಿ ಹೈಕೋರ್ಟಿನ ಆದೇಶವನ್ನು ಸರ್ಕಾರ ಪಾಲನೆ ಮಾಡುವಾಗ ನಾವು ಅದಕ್ಕೆ ಗೌರವ ಕೊಡ್ತಾ ಇಲ್ಲ ಅನ್ನುವಂಥ ಭಾವನೆಗಳಿದೆಯಲ್ಲ, ಇದು ವಿದ್ಯಾರ್ಥಿಗಳ ಮನೋಸ್ಥಿತಿ ಎತ್ತ ಸಾಗ್ತದೆ ಅಂತ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಅನಿಸುತ್ತೆ ನನಗೆ. ಆ ಹಿನ್ನೆಲೆಯಲ್ಲಿ ಸಂವಿಧಾನಪೂರ್ವಕವಾಗಿ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶವನ್ನು ಅನುಷ್ಠಾನ ಮಾಡಬೇಕಾದದ್ದು ಅವರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ, ಕರ್ತವ್ಯ. ಕೆಲವು ಸಾರಿ ಕರ್ತವ್ಯಕ್ಕೆ ಆಸಕ್ತಿ ಅವರಿಗೆ ಇಲ್ಲದೇ ಇದ್ದು ಸಡ್ಡು ಹೊಡೆಯುವುದನ್ನೇ ನೋಡ್ತಾರೆ ಅಂತೇಳಿ, ಆದರೆ ಕಾನೂನು ತನ್ನದೇ ಆದ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಅನಿಸುತ್ತೆ ನಮಗೆ. ದೇಶ ಸರಿಯಾದ ದಿಕ್ಕಿನಲ್ಲಿ ಸಂವಿಧಾನಬದ್ಧವಾಗಿ ಕಾರ್ಯಾಂಗ ನ್ಯಾಯಾಂಗ ಸಾಮಾಜಿಕ ವ್ಯವಸ್ಥೆಗಳಿಗೆ ಸಾಗ್ತಾ ಇದೆ. ದೇಶದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಕಾನೂನನ್ನು ಗೌರವಿಸಬೇಕಾದದ್ದು ಈ ವಿದ್ಯಾರ್ಥಿನಿಯರ ಜವಾಬ್ದಾರಿ. ದೇಶ ಎತ್ತ ಸಾಗ್ತಾ ಇದೆ ಇದೇ ಪ್ರಶ್ನೆ ಅಲ್ಲ, ವಿದ್ಯಾರ್ಥಿಗಳ ಮನೋಸ್ಥಿತಿ ಎತ್ತ ಸಾಗ್ತದೆ ಅನ್ನೋದು ಆತಂಕಕಾರಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೇಲೆಗ್ ಅಕ್ರಮವಾದ ಜನದೀನ ಬಗೆಟ್ ತಪ್ಪು ಮಲ್ತಿನ ಕ್ಲಮಿತ್ ಕ್ರಮದೆತು ನಡೆದು ರಾಜ್ಯ ವಿಧಾನಸಭೆತ ಎದುರ್ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಪಂತ್ಯರ್ ಕಾಂಗ್ರೆಸ್ ನಾಯಕರು ಪ್ರಿಯಾಂಕಾ ಖರ್ಗೆರೆಗೆ ಸಿಐಡಿ ನೋಟಿಸ್ ಕೊರ್ನ ಬಗೆಟ್ ಆರು ಅಭಿಪ್ರಾಯ ತಿರಿಪಾದ ಪಾತಿಡ್ದೇರು. ಕಾಂಗ್ರೆಸ್ ನಾಯಕರಾದುಪ್ಪುನ ಪ್ರಿಯಾಂಕಾ ಖರ್ಗೆಗೆ ಸಿಐಡಿ ನೋಟಿಸ್ ಕೊರ್ನ ಬಗೆಟ್ ರಾಜ್ಯ ವಿಧಾನಸಭೆತ ಎದುರ್ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಕುಡ್ಲಡ್ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಅಭಿಪ್ರಾಯ ತಿರಿಪಾಯರು. PSIಲಿನ ಅಕ್ರಮವಾದ ಬೇಲೆಗ ದೀನ ಬಗೆಟ್ ತಪ್ಪು ಮಲ್ತಿನ ಕ್ಲಮಿತ್ ಕ್ರಮದೆತೊನೊಡ್ ಅಧಿಕಾರ್ಲಿನ ಬಿರಿಸಾಯದಂತೆ ಬೇಲೆಗ ದಿಯರೆ ಸಾಧ್ಯ ಇಜ್ಜಿ ನೇಮಕಾತಿ ಮುಖ್ಯಸ್ಥರಿಯರಿಂದ ಪ್ರಶ್ನೆ ಮಲ್ತಿನ ಖಾದರ್ ಇಂದಿನ ತನಿಖೆ ಮಲ್ಪಡ್ ಅಧಿಕಾರ್ಲಿನ ಮಿತ್ತ ಕ್ರಮದ ತೊನ್ನ ಬದಲು ಪ್ರಿಯಾಂಕಾ ಖರ್ಗೆಗೆ ನೋಟಿಸ್ ಕೊರ್ಪೆರ್ ಇಂಚ ಪೊಡಿಪಾವನಿಕ್ ಕಾಂಗ್ರೆಸ್ ಬಗ್ಗುಜಿ ಪೊಡಿನುಲ ಇಜ್ಜಿ ಸಾರ್ವಜನಿಕವಾದ ಉಪ್ಪುನ ಮಾಹಿತಿನ ಖರ್ಗೆ ಕೊಡ್ತೇರು. ಸಾಮಾಜಿಕ ಜಾಲತಾಣಲೆಡ್ ಬರ್ತಿನೇನು ಆರು ಪಾತಿಡ್ದೇರು. ಈ ಬಗೆಟ್ ಸರ್ಕಾರಗೂ ಮಾಹಿತಿ ಇಜ್ಜ ಒಂದು ಗುಪ್ತಚರ ಇಲಾಖೆದ ಸೋಲು ಅತ್ತಾಂದು ಯುಟಿ ಖಾದರ್ ಕೇಂಡೆರು. PWD ಬ್ಲೂಟೂತ್ ಗಲಸಿದಿನ ಪಿದೈ ಬೈದಂಡ್ ಬಿಜೆಪಿ ಸರ್ಕಾರ ಒಪ್ಪುನಗನೆ ಒಂದು ಮಾತ ದಾಯ ಹಾಪುಂಡು ಇಲಾಖೆದ ಮಿತ್ತಿ ಬಗೆಟ್ ತನಿಖೆ ಆವಡ್ ಪೊಲೀಸ್ ಇಲಾಖೆದ ಮಿತ್ ಪೊಲೀಸ್ ಇಲಾಖೆಯ ತನಿಖೆ ಮಲ್ತಂಡ ನ್ಯಾಯ ತಿಕ್ಕೊಂಡ ನ್ಯಾಯಾಂಗ ತನಿಖೆ ದುಂಬುದ ನ್ಯಾಯಾಧೀಶರಡ ಅತ್ತಂಡ CBI ತನಿಖೆ ಕೋರಡಂದು ಯುಟಿ ಖಾದರ್ ಪಂಡಿರು. ಅರೆಸ್ಟ್ ಆದ ಸಂದರ್ಭದಲ್ಲಿ ಇದು ಕಾಂಗ್ರೆಸ್, ಇದು BJP ಅದು ಮುಖ್ಯ ಅಲ್ಲ. ಇಲಾಖೆ ಯಾವ ತಪ್ಪು ಮಾಡಿದೆ, ಪೊಲೀಸ್ ಇಲಾಖೆ, ಅದರ ಮೇಲೆ ಇದು ಕ್ರಮ ತಗೊಳ್ಳೊಂದು ವಿಚಾರ ಇವತ್ತು ಆಗಬೇಕು. ಇವತ್ತು ನೇಮಕಾತಿಯ ಮುಖ್ಯಸ್ಥರು ಯಾರು? ನೇಮಕಾತಿಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳ ಬೆಂಬಲವಿಲ್ಲದೆ ಇದು ಇರಲಿಕ್ಕೆ ಇವತ್ತು ಸಾಧ್ಯ ಇದೆಯಾ? ಬ್ಲ್ಯಾಕ್ ಲಿಸ್ಟ್ ಆದ ಕಾಲೇಜನ್ನು ಅಲ್ಲಿ ಆಯ್ಕೆ ಮಾಡಲಿ ಹೇಗೆ ಕಾರಣಕರ್ತರಾಗ್ತಾರೆ? ಅಲ್ಲಿ ಬಹುಶಃ ಇವತ್ತು
ಆ ಪರೀಕ್ಷೆಗೆ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಅಕ್ಕಮೆಸಗಲು ಸಹಕಾರ ಬೇರೆ ಪೊಲೀಸ್ ಇಲಾಖೆಯವ್ರಿಗೆಲ್ಲದೆ ಬೇರೆಯವ್ರಿಗೆ ಅಲ್ಲಿ ಮಾಡಲಿಕ್ಕೆ ಆಗ್ತದಾ? ಇದನ್ನು ತನಿಖೆ ಮಾಡಿ ಈ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋ ಬದಲು ಸರ್ಕಾರ ಯುವ ನಾಯಕರಿಂದ ಪ್ರಿಯಾಂಕ ಖರ್ಗೆಗೂ ನೋಟಿಸ್ ಮಾಡ್ತದೆ. ಯಾಕೆ? ಸರ್ಕಾರದ ಉದ್ದೇಶ ಏನು? ನಿರುದ್ಯೋಗ ಮತ್ತು ಭ್ರಷ್ಟಾಚಾರದ ಬಗ್ಗೆ ಸ್ಪಷ್ಟವಾಗಿ ಮಾತಾಡಬಾರ್ದ ಸರ್ಕಾರದ ವಿರುದ್ಧ? ಈ ಬೆದರಿಕೆಗೆ ಕಾಂಗ್ರೆಸ್ ನಾಯಕರು ಬಗ್ಗುವುದಿಲ್ಲ, ಅವು ಹೆದರುವುದು ಕೂಡ ಇಲ್ಲ. ಜನಸಾಮಾನ್ಯರಿಗೆ ಆಗುವಂಥ ಅವಮಾನ, ಜನಸಾಮಾನ್ಯರಿಗೆ ಇವತ್ತು ನಿರುದ್ಯೋಗದ ಯುವಕರಿಗೆ ಸಮಸ್ಯೆ, ರಾಜ್ಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಮತ್ತು ಜನರ ಕಷ್ಟಗಳನ್ನು, ಸರ್ಕಾರದಿಂದ ಆಗುವಂಥ ಕಷ್ಟಗಳನ್ನು ನೇರವಾಗಿ ಇವತ್ತು ಕಾಂಗ್ರೆಸ್ ಇವತ್ತು ಪ್ರತಿಪಾದಿಸಿ ಇವತ್ತು ಅದರ ವಿರುದ್ಧ ಮಾತಾಡ್ತದೆ. ಆಟದ ಹಿರಿಯ ಕಲಾವಿದರಾದುಪ್ಪನ ಬೆಳ್ಳಾರೆ ವಿಶ್ವನಾಥ ರೈ, ಬಾಯರ್ ರಘುನಾಥ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಜಪ್ಪು ದಯಾನಂದ ಶೆಟ್ಟಿ ಬಕ ಮುಂಡಾಜೆ ಬಾಲಕೃಷ್ಣ ಶೆಟ್ಟಿ ಮಕ್ಳಿಗೆ 2022ನೇ ಸಾಲದ ಪುಳಿಂಚ ಪ್ರಶಸ್ತಿ ಸಂದದಂಡ. ಬಾಳ್ತಿಲ ಗ್ರಾಮದ ಚೆಂಡೆ ಶ್ರೀ ಕಾರ್ಣಿಕದ ಕಲ್ಲುಟ್ಟಿ ದೈವಸ್ಥಾನದ ಬೈಲು ರಂಗಮಂಟಪಡು ಶನಿವಾರ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೇರು. ಕುಡ್ಲದ ಪುಳಿಂಚ ಸೇವಾ ಪ್ರತಿಷ್ಠಾನದ ನಿಲೆಟ್ಟು ಪುಳಿಂಚ ರಾಮಯ್ಯ ಶೆಟ್ಟಿ ನೆಂಪುದ ಪುಳಿಂಚ ಪ್ರಶಸ್ತಿ 2022 ಕುರ್ಪನಲ್ಲಿ ಶನಿವಾರ ಬಂಟ್ವಾಳ ತಾಲೂಕು ಬಾಳ್ತಿಲ ಗ್ರಾಮದ ಪುಳಿಂಚ ಫಾರ್ಮ್ ಹೌಸ್ ಚೆಂಡೆ ಶ್ರೀ ಕಾರ್ಣಿಕದ ಕಲ್ಲುಟ್ಟಿ ದೈವಸ್ಥಾನದ ಬಯಲರಂಗ ಮಂಟಪ ನಡೆತಂಡ. ಕ್ಷೇತ್ರದ ಆಡಳಿತದಾರರು ವಕೀಲರು ಬಕ ಪುಳಿಂಚ ಪ್ರತಿಷ್ಠಾನದ ತಾಪಕಿರು ಶ್ರೀಧರ ಶೆಟ್ಟಿ ಪುಳಿಂಚ ಎದ್ಕೊಂಡು ಸುರುತ ಪಾತಿರ ಪಂಡಿರು. ಕೊರೋನಾ ಸಮಯದಲ್ಲಿ ಸ್ವಲ್ಪ ಕಿಟ್ಟು ಕೊಡಬೇಕಂತ ನಿಟ್ಟಿನಲ್ಲಿ ನಾವು 4-5 ಸಲ ಇಲ್ಲಿ ಆಗಲಿ ಅಥವಾ ಮಂಗಳೂರಲ್ಲಿ ಕೆಲವು ಸಂಘಟನೆಗಳ ಸಹಕಾರದಿಂದ ನಾವು ಕಿಟ್ಟುಗಳನ್ನು ಕೊಟ್ಟಿದ್ದೇವೆ. ನಾನು ದೊಡ್ಡ ಮಟ್ಟದಲ್ಲಿ ಏನು ಕೊಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ಪಬ್ಲಿಕ್ ಫಂಡ್ ಏನು ರೇಸ್ ಮಾಡೋದಿಲ್ಲ. ನಮ್ಮಲ್ಲಿ ಏನಿದೆ ಅಮೌಂಟು ಅದರಲ್ಲಿ ಒಂದು ಕಿಂಚಿತ್ ಭಾಗವನ್ನು ಸಮಾಜಕ್ಕೆ ಕಲಾವಿದರಿಗೆ ಕೊಡಬೇಕು. ಅಂದರೆ ಕೇವಲ ಕಲಾವಿದರಿಗೆಲ್ಲ, ನಮ್ಮೊಟ್ಟಿಗೆ ಒಂದಷ್ಟು ನೊಂದ ಸಮಾಜ ಇದೆ, ಅವರಿಗೂ ಕೂಡ ಕೊಡಬೇಕೆಂಬ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿಗುರ್ ಕಾರ್ಮೆಡ್ ಕಟೀಲೆ ಯಕ್ಷಗಾನ ಮೇಳಲೆನ ಸಂಚಾಲಕರ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತಿರ. ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪುಳಿಂಚ ರಾಮಯ್ಯ ಶೆಟ್ಟರ್ನ ಬಗೆಟ್ ನೆಂಪದ ಭಾಷಣ ಮಲ್ತದ ಯಕ್ಷಗಾನ ಮೇಳ ಬಕ ಮಲ್ಲ ಕಲಾವಿದರ್ನ ಒಟ್ಟುಗು ಎಡೇನ ಕಲ್ತ ದಿನ ರಾಮಯ್ಯ ಶೆಟ್ಟರ್ ಕಲಾವಿದರ್ನ ಸಾಮರ್ಥ್ಯದ ಪಾತ್ರನ ಕಲೆ ಹೊಂದದಿದ್ದೇರ ಅರನೆ ನೆಂಪು ಮಲ್ತೊನ್ನವು ಅರ್ಥದಿಂಜಿತಿ ಕಾರ್ಯಕ್ರಮ ಅಂದ ಪಂಡ್ಯರ. ಅವರು ಇಡೀ ಯಕ್ಷಗಾನದ 46-47 ತಿರುಗಾಟದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೋ ಅದಕ್ಕಿಂತ ಹೆಚ್ಚು 1 ವರ್ಷಕ್ಕೆ ಈ ಫಂಕ್ಷನ್ಗೆ ಖರ್ಚು ಮಾಡ್ತಾರೆ. ವಂಡರ್ಫುಲ್. ಗುಟ್ಟಾಗಿ ಗುಪ್ತದಾನ ಮಾಡ್ತಾರೆ. ಮನಸ್ಸು ದೊಡ್ಡದು. ದಾತೃತ್ವ ವಂಶಪುಣ್ಯೇನ ಅಂತ, ವಂಶಪುಣ್ಯದಿಂದ ದಾತೃ ಬರ್ತಾರೆ. ದುಡ್ಡಿರೋರು ತುಂಬ ಇದ್ದಾರೆ. ನಾನು ತುಂಬ ಜನರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೇಳುವಾಗ ಎಲ್ಲರಲ್ಲಿ ಕೇಳೋದು ನಿನ್ನ ಕಂಟ್ರಿಬ್ಯೂಷನ್ ಏನು ಅಂತ. ಶಾಸಕರ ರಾಜೇಶ್ ನಾಯಕ್ ಉಳಿಪಾಡಿ, ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಗಣೇಶ್ ಕಾರ್ಣಿಕಿಂಚ ಭಿನ್ನ ರೀತಿದ 5 ಹಿರಿಯ ಕಲಾವಿದರಾಯನ ಬೆಳ್ಳಾರಿ ವಿಶ್ವನಾಥ ರೈ, ಬಾಯರ ರಘುನಾಥ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಜಪ್ಪು ದಯಾನಂದ ಶೆಟ್ಟಿ ಬೊಕ್ಕ ಮುಂಡಾಜೆ ಬಾಲಕೃಷ್ಣ ಶೆಟ್ಟಿ ಮಕ್ಕಳಿಗೆ 25,000 ರೂಪಾಯಿ ಪಣವದ ಒಟ್ಟಿಗೂ ಪುಳಿಂಚ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೆರ. ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ ದೇವದಾಸ್ ಕಾಪಿಕಾಡ್ 10ನೇ ಕ್ಲಾಸ್ ಪರೀಕ್ಷೆ ಎಡ್ಡೆ ಮಾರ್ಕ್ ದೆತ್ತಿನ ಜೀವಿತ ಬೊಕ್ಕ ಟೆಂಟ್ ಮೇಸ್ತ್ರಿ ಪೂವಪ್ಪ ಪೂಜಾರಿ ಮಕ್ಕಳಿಗೆ ಮರ್ಯಾದೆ ಸಂದೈತ ಮಂತಿರ.
ಪ್ರೇಮಾನಂದ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದು ಭಾಷೆ ಒರಿಯಿಂದ ನಮ್ಮ ಕಲೆ ಸಂಸ್ಕೃತಿ ಒರಿಯುಂಡು ಆ ಬಗೆಟ್ ಯಕ್ಷಗಾನ ಕೊಡಿಗೆ ಇಸೆ ಸಾಂದು ಪಂಡೆರ. ಶ್ರೀಧರ್ ಶೆಟ್ಟಿ ಪುಳಿಂಜ ಅವರು ತನ್ನ ತನ್ನ ವೃತ್ತಿಯಲ್ಲಿ ಇರ್ಬೋದು ಅಥವಾ ತನ್ನ ವ್ಯವಹಾರದಲ್ಲಿ ಮಾಡಿದಂಥ ಗಳಿಕೆಯ ಒಂದು ದೊಡ್ಡ ಭಾಗವನ್ನು ಈ ಒಂದು ಕ್ಷೇತ್ರಕ್ಕೆ ವಿನಿಯೋಗಿಸುವ ಮೂಲಕ ಅದರ ಜೊತೆಗೆ ಕಲಾವಿದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧಕರನ್ನು ಕೂಡ ಈ ವೇದಿಕೆಯಲ್ಲಿ ಅವರು ಗೌರವಿಸಿದ್ದಾರೆ. ಒಂದು ರೀತಿಯಲ್ಲಿ ಮಾದರಿಯಾದಂತಹ ಒಂದು ಕೆಲಸ ಕಾರ್ಯಗಳಿಗೆ ಅವರು ಕೈ ಹಾಕಿದ್ದಾರೆ. ಖಂಡಿತವಾಗಲೂ ಆ ಕಾರ್ಯ ಇನ್ನಷ್ಟು ಯಶಸ್ಸತ್ರ ಸಾಗಲಿ ಎನ್ನುವಂತಹ ಮಾತೊಂದು. ಯಕ್ಷಗಾನ ಕಲಾವಿದರು ಸಂಘಟಕರು ಭಾಸ್ಕರ್ ರೈ ಕುಕ್ಕುವಳ್ಳಿ, ಪ್ರತಿಭಾ ಶೆಟ್ಟಿ ಪಾಲ್ಗೊಂಡರು. ಕಲಾವಿದರು ಅಶೋಕ್ ಭಟ್ ಉಜಿರೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸೋಮೇಶ್ವರ ಉಚ್ಚಿಲದ ಕುಡ್ಲ ವಲಯ ಮಾಗಣಲಿನ ಒಕ್ಕೂಟನು ಕುಡಕಟ್ಟದಿತ್ತದು ಐತ ಉದಿಪನ ಶನಿವಾರ ಉಚ್ಚಿಲ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ನಡೆತಂಡು. ಉಚ್ಚಿಲ ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲು ಉದಿಪನ ಮಲ್ತೇರು. ಸೋಮೇಶ್ವರ ಉಚ್ಚಿಲದ ಕುಡ್ಲ ವಲಯ ಮಾಗಣಲಿನ ಒಕ್ಕೂಟೋಡು ಐನು ಮಾಗಣೆ 17 ಗ್ರಾಮಲಿತ್ತದು ಅವೇನು ದೇವಸ್ಥಾನಲಿನ ಹಿರಿಯರಿತ್ತದು ಕೂಡ ಕಟ್ಟದು ಶನಿವಾರ ಉಚ್ಚಿಲದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಉದಿಪನಗು ಅಟ್ಟಣೆ ಮಲ್ತದಿತ್ತರ. ಮಾಗಣಲಿನ ಒಕ್ಕೂಟದ ಗುರ್ಕಾರ್ಯರು ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲು ಗುರ್ಕಾರ್ಮೆ ವಹಿಸದು ದೇವಸ್ಥಾನದ ಚಾವಡಿಡು ತುಡಾರ್ಪುತ್ತದು ಒಕ್ಕೂಟನು ಉದಿಪನ ಮಲ್ತೇರ. ದೈವ ದೇವಸ್ಥಾನದ ಹಿರಿಯರೇನು ಉದ್ದೇಶಿತದ ತಂತ್ರಿಯರು ಪಾತ್ರದ ಮಾಗಣದ ಸರ್ವೆರೆಗ್ಲ ಎಡ್ಡೆಪ್ಪು ಬೈಕ್ಯರು. ಕೂಡುಕಟ್ಟಿನಲ್ಲಿ ಪ್ರತಿಯೊಂದು ಜಾತಿಯು ಪ್ರತಿಯೊಂದು ದೇವಸ್ಥಾನಕ್ಕಾಗಲಿ ಪ್ರತಿಯೊಬ್ಬರೂ ಕೂಡ ಒಂದು ಅವಶ್ಯಕವಾದಂತಹ ಒಂದು ಪ್ರತಿನಿಧಿಗಳೇ. ಪ್ರತಿಯೊಂದು ಸಮಾಜ ಇಲ್ಲದಿದ್ದರೆ ದೇವದ ಕಟ್ಟ ಆಗೋದಿಲ್ಲ. ದೇವಸ್ಥಾನದ ಜಾತ್ರೆ ಆಗಬೇಕಿದ್ರೆ ಪ್ರತಿಯೊಂದು ಸಮುದಾಯವರು ಅವರ ಗುಣ ಮತ್ತು ಕರ್ಮವನ್ನು ಅಲ್ಲಿ ನಿರ್ವಹಿಸಲೇಬೇಕು. ಹಾಗಿದ್ದರೆ ಮಾತ್ರ ಅಲ್ಲಿ ಕಲೆಗಳು ವೃದ್ಧಿಯಾಗುವಂಥದ್ದು. ಹಾಗೆ ಆ ಕೂಡುಕಟ್ಟಿನಲ್ಲಿ ಆ ಬಲದಿಂದಾಗಿ ನಮ್ಮ ಮಾನಸಿಕವಾಗಿ ನಮ್ಮಲ್ಲಿರುವಂತಹ ಆ ದೈವಿಕವಾದಂತಹ ಒಂದು ಶಕ್ತಿ ನಮ್ಮನ್ನು ಇಲ್ಲಿವರೆಗೆ ತಂದು ಮುಟ್ಟಿಸಿದೆ. ಇನ್ನು ಮುಂದಕ್ಕೆ ಇರುವಂತಹ ಸವಾಲು ಹಲವಾರಿದೆ. ನಾವು ಚಿತ್ರವಾಗಿ ಹೋಗದ ರೀತಿಯಲ್ಲಿ ಆ ಕೂಡುಕಟ್ಟನ್ನು ಬಲಪಡಿಸುವುದು ನಮ್ಮ ಆದ್ಯ ಕರ್ತವ್ಯ. ಒಂದು ತಿಳ್ಕೊಳ್ಳಿ, ನಾವು ಇರುವುದಿದ್ರೆ ಈಗಲೂ ನಮ್ಮಲ್ಲಿ ಅಸ್ತಿತ್ವದಲ್ಲಿರುವಂತಹ ಕೂಡುಕಟ್ಟಿಂದಾಗಿ ಮಾತ್ರ ನಾವು ಇಲ್ಲಿ ಬದುಕಿದ್ದೇವೆ. ಸಂಯೋಜಕರು ಕದ್ರ ನವನೀತ ಶೆಟ್ಟಿ ಪಾತಿರ್ದು ಮಾಗಣಲಿನ ಒಕ್ಕೂಟದ ಉದ್ದೇಶలను ತೆರಿಪಾಯರು. ಪತ್ತನಂಚಿದ ಪಕ್ಕ ಮರ ಜಾಯ ಎಲ್ಲ ಅಕುಲೆ ಬರು ಅಕುಲು ಅಕೆಲ್ಲ ಕಸುಬು ರಜೆ ಬಾರ್ದು ಬರ್ಬೇಕು ತುಲೆ ಅಕೆಲ್ಲ ರಜೆ ಲಿಸ್ಟ್ ಕದ್ರಿದ ಮರ ಏರಾವನ ಆನಿ ರಜೆ ತುಲೆ ಅಕೆಲ್ಲ ಸಾಮಾಜಿಕ ವ್ಯವಸ್ಥೆಗೆ ಒಂಜಿ ಧಾರ್ಮಿಕ ವ್ಯವಸ್ಥೆದ ಒಂಜಿ ಲಿಂಕ್. ಉದ್ಯೋಗಕ್ಕೆ ರಜೆ ಪಾಡು ನಾವು ಸಾಮಾಜಿಕ ವ್ಯವಸ್ಥೆಗೆ ಐಕ್ಯ ರಜೆ ಪಾಡು ಧಾರ್ಮಿಕ ಕೇಂದ್ರ ನಿಂಕಲು ಬರ್ತೇವೆ. ಇಂಚಿನೇ ವ್ಯವಸ್ಥೆ ಮಾತುಕತೆ ಇತ್ತುಂಡು ಶಾಶ್ವತ ಧ್ವಜ ಮರ ಅಂಡು ಅಪಕ ಮರ ಏರ ಅಗತ್ಯ ನೆಂಚಿ ಒಕ್ಕಲು ಆ ಕಮ್ಯುನಿಟಿದ ಒಂಜಿ ಸೇವೆನೇ ಮದತ್ತು ಕೋಪಿನಂಚಿನ ಕಾಲಘಟ್ಟ ಅಪಗ ಎಂಚ ಮಂತೂಲಿ ಆ ಕೊಡಿಮರನ ಐತೆ ಸಾಂಕೇತಿಕವಾದ ಆ ಸಮುದಾಯದ ಎತ್ತದು ಗೌರವ ಕೊಡ್ಪಿನ ಒಂದು ನನ್ನದ ಹೆಜ್ಜೆಲಿಡು ಆವಡಾಯಿನ ಬೇಲೆಲು ಅವು ಆವಡೊಂದಾಂಡ ದುಮ್ಮದಲ್ಲಿ ಮುತ್ತು ಪಡವು ದಾಯ. ಕರ್ನಾಟಕ ರಾಜ್ಯ ಪಿರವರಿತಿನ ವರ್ಗಲಿನ ಆಯೋಗದ ನಿರ್ದೇಶಕರ ಬೊಕ್ಕ ಒಕ್ಕೂಟದ ಮರ್ಯಾದೆ ಸಲಹೆಗಾರರು KT ಸುವರ್ಣ ಬೊಕ್ಕ ಹಿರಿಯರು ಸಭೆಯನ್ನು ಉದ್ದೇಶಿಸಿದ ಪಾತಿರಿಯರು. ನಿಖಿಲ ಗ್ರಾಮದ ಒಂಜಿ ಲೀಸ್ಟ್ ಒಂಜಿ 10 ಜನ ಪ್ರಮುಖರು ಧಾರ್ಮಿಕ ಪ್ರಮುಖರನ್ನು ನಿಖಿಲ ಲೀಸ್ಟ್ ಬಂತದ ನಂಬರ್ನ ಮೊಬೈಲ್ ನಂಬರ್ ತಂದು ಆ ಏರಿಯಾದ ದೇವಸ್ಥಾನದ A ಗ್ರೇಡ್ B ಗ್ರೇಡ್ C ಗ್ರೇಡ್ ಇಪ್ಪು ದೇವಸ್ಥಾನ ಇಪ್ಪು ಐದು ಬಗ್ಗೆ ದಾದಾಂಡಲ ನವನಿತನ ಪಂಡ್ಲಿಕ್ಕೆ ಅಲ್ಪ ದಾಲ ವಿಶೇಷತೆ ಇತ್ತರೆ ಇನ್ನು ನೋಟ್ ಮಾಡ್ತದೆ ನಿಖಿಲ ಇನ್ನು ಕೊರೋಡು ಒಂದು ವೇಳೆ ನಿಖಿಲಿಗೆ ನವನಿತ ಬರೋಡಂಡ ನವನಿತನೆ ಬರೋಡಂಡ ಎಂಗ್ಲ ಆ ಪ್ರದೇಶಕ್ಕೂ ನಿಖಿಲ ಪ್ರಮುಖರನ್ನು ಸೇರಿಸೋದು ಅಲ್ಪ ಚರ್ಚೆ ಮಾಡ್ತದೆ ವಿಶೇಷ ಸಂಗ್ರಾಮ ಮಾಡ್ಬೇಕ ಅನ್ಕೊಂಡು ಅದೇ ನವನಿತನ ಬರೀ ರೆಡಿ ಇಲ್ಲ ಉಳ್ಳ ಈಜಿನ ನಿಖಿಲೇ ಸಂಗ್ರಾಮ ಮಾಡ್ಕೊಳ್ಳಿ ನವನಿತನೆ ನೆತ್ತ ಬಗ್ಗೆ ತಂತ್ರಿದಾರನ ನೇತೃತ್ವದ ಒಂಜಿ ಬುಕ್ ಮಲ್ಪರೆ ದುಂಬುಗು ರೆಡಿಯಾದ ಉಳ್ಳೇರು. ಒಕ್ಕೂಟದ ಪ್ರಧಾನ ಸಂಚಾಲಕರು ಚಂದ್ರಹಾಸ ಅಡ್ಯಂತಯ ಬೊಕ ಚಂದ್ರಹಾಸ ಉಳ್ಳಾಲ ಮರ್ಯಾದೆ ಗುರ್ಕಾರ್ಯರು ಸಲಹೆಗಾರರು ಸೋಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ರವೀಂದ್ರ ರೈ ಸೀತಾರಾಮನಿತ್ಯಲ ಬಾಳಿಕೆ ಹರೀಶ್ ಕುಮಾರ್ ಕುತ್ತರ್ ಸಂಯೋಜಕರು ರಾಜೇಶ್ ಶೆಟ್ಟಿ ಪಜೀರ್ ಪ್ರಧಾನ ಕಾರ್ಯಂತರ ಚಿದಾನಂದ ಉಚ್ಚಿಲ ಕೋಶಾಧಿಕಾರಿ ಹರೀಶ್ ಉಚ್ಚಿಲ ಕಾರ್ಯಂತರ ಆನಂದ್ ಶೆಟ್ಟಿ ರವಿಶಂಕರ ಕರ್ನಾಟಕ ಅಲೆಮಾರಿ ಬೊಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೈಸೂರು
ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆದ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಬೋಳಿಯಾರ್, ಚಂದ್ರಶೇಖರ ಉಚ್ಚಿಲ, ಸದಾನಂದ ಬಂಗೇರ ಬೊಕ್ಕ ಬೇತೆ ಬೇತೆ ಕ್ಷೇತ್ರಲಿನ ಹಿರಿಯರು, ಧಾರ್ಮಿಕ, ರಾಜಕೀಯ, ಸಾಮಾಜಿಕ ನಾಯಕರು ಸಭೆಟ್ ಪಾಲ್ಪಡೆದಿದ್ದರು. ಕುಡ್ಲದ ಪುಳಿಂಚ ಸೇವಾ ಪ್ರತಿಷ್ಠಾನದ ನಿಲೆಟ್ ಬಂಟ್ವಾಳ ತಾಲೂಕದ ಚೆಂಡೆ ಶ್ರೀ ಕಾರ್ಣಿಕದ ಕಲ್ಲುಟ್ಟಿ ದೈವಸ್ಥಾನದ ಬಯಲರಂಗ ಮಂಟಪಡು ಶನಿವಾರ ರಾತ್ರಿ ನಡೆದಿನ ಪುಳಿಂಚ ಪ್ರಶಸ್ತಿ ಕುರ್ಪುನ ಲೇಸರ್ದು ಬೊಕ್ಕ ದೊಂದಿ ಬೊಲ್ಪುಡು ಕಲ್ಲುಟ್ಟಿ ದೈವದ ಪರಕದ ಕೋಲ ನಡಪಾಯಿರು. ಕುಡ್ಲದ ಪುಳಿಂಚ ಸೇವಾ ಪ್ರತಿಷ್ಠಾನದ ನಿಲೆಟ್ ಬಂಟ್ವಾಳ ತಾಲೂಕದ ಚೆಂಡಿಷ್ಟಿ ಕಾರ್ಣಿಕದ ಕಲ್ಲುಟ್ಟಿ ದೈವಸ್ಥಾನದ ಬಯಲರಂಗ ಮಂಟಪಡು ಶನಿವಾರ ನಡೆತಿನ ಪುಳಿಂಚ ರಾಮಯ್ಯ ಶೆಟ್ಟರನ ನೆಂಪುದ ಪ್ರಶಸ್ತಿ ಕೊರ್ಪನ ಲೇಸರ್ದು ಬೊಕ್ಕ ಕಲ್ಲುಟ್ಟಿ ದೈವದ ಮೂಜಿ ವರ್ಷಗಳ ನಡಪನ ಕೋಲ ನಡತಂಡ. ಮೂಜಿ ವರ್ಷಗಳ ನಡಪನ ಕೋಲೊಡ್ದು ಬೊಕ್ಕ ಪರಕದ ಕೋಲ ಅಟಣೆ ಮಲ್ತದಿತ್ತೆರ. ದುಂಬುದ ಕಾಲೊಡು ಕರೆಂಟ್ ಬುಲ್ಪು ಇಜ್ಜಾಂಡ್ ಪೊನ್ನೆದ ಎನ್ನೆಡು ದೊಂದಿ ಪೊತ್ತಾದ್ ಮಡಲ್ದ ತೊಟ್ಟೆ ಪೊತ್ತಾದ್ ಐತ ಬುಲ್ಪುಡು ಐಡ್ದು ಬೊಕ್ಕದ ಕಾಲೊಗಾನಗ ಗ್ಯಾಸ್ ಲೈಟ್ ಅದು ಕೋಲ ನೇಮ ನಡತೊಂದಿತ್ತಂಡ. ದುಂಬುದ ಆ ಕಾಲನು ನೆಂಪು ಮಲ್ತೊಂದಂಚ ಪರಕದ ಕಲ್ಲುಟ್ಟಿ ಕೋಲ ದೊಂದಿ ಬುಲ್ಪುಡ್ ನಡಪಾಯಿರು. ಊರು ಪರ ಊರ್ಲಿನ ದೈವ ಭಕ್ತಿರು ಪುಳಿಂಚ ಸೇವಾ ಪ್ರತಿಷ್ಠಾನದಕ್ಲು ಕಲ್ಲುಟ್ಟಿ ದೈವದ ಕೋಲ ತೂದು ಬೂಲ್ಯದ ತೊಂಡಿರು. ಕುಡ್ಲದ ಕುಡ್ತೇರಿ ಶ್ರೀ ಮಹಾಮಯಿ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘದ ಶತಮಾನೋತ್ಸವದ ಈ ಐತಾರದ ಪ್ರಶಸ್ತಿ ಹವ್ಯಾಸಿ ಹರ್ತದಾರ ಸಂಘಟಕರು ಎಂ ಶಾಂತಾರಾಮ ಕೊಡ್ಬೇರೆಗೆ ಸಂದದಂಡು. ಪ್ರಶಸ್ತಿ ಕೊರ್ಪನಲ್ಲಿ ಸಿಡ ಕರಿದು ಪೋಯಿನ ಕಲಾವಿದರು ಕೊಡಿಯಾಲ ಬೈಲ್ ಜಾರಪ್ಪೆರೆನ ನೆಂಪು ಮಂತೊಂಡೇರು. ಕುಡ್ಲದ ಕುಡ್ತೇರಿ ಶ್ರೀ ಮಹಾಮಯಿ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘದ ಶತಮಾನೋತ್ಸವದ ಈ ವಾರದ ಪ್ರಶಸ್ತಿನ ಐತಾರ ಹಿರಿಯ ಹವ್ಯಾಸಿ ಅರ್ಥದಾರ ಸಂಘಟಕರ ಎಂ ಶಾಂತಾರಾಮ ಕೊಡುವ ಮೇರೆಗೆ ಕುರಿತು ಮರ್ಯಾದೆ ಮಲ್ತೇರ. ದೇವಸ್ಥಾನದ ಮ್ಯಾನೇಜರ್ ಪಾಂಡುರಂಗ ಕಾಮತ್, ಸುರಭಿ ಸಂಸ್ಥೆದ ಶಿವಪ್ರಸಾದ ಪ್ರಭು, ಮಹಾಮಾಯ ಭಜನಾ ಮಂಡಳಿದ ಬಾಬುರಾಯ ಪ್ರಭು, ಸಂಘದ ಗುರುಕಾರ್ಯರು ಶ್ರೀನಾಥ್ ಪ್ರಭು, ಒತ್ತು ಗುರುಕಾರ್ತಿ ಪ್ರಫುಲ್ಲ ನಾಯಕ್, ಯಕ್ಷಗುರು ಅಶೋಕ್ ಬೋಳೂರು, ಮಧುಸೂದನ ಅಲಿವುರಾಯ ಪ್ರಧಾನ ಸಂಚಾಲಕರ ಬೊಕ್ಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರಾ ನವನೀತ ಶೆಟ್ಟಿ ಪಾಲ್ದೊಂಡ್ಯರ. ನಮ್ಮೂರ ಆಟಕೂಟ ಟ್ರಸ್ಟ್ದ ತಾಪಕರು ಮುಲ್ಕಿ ಕರುಣಾಕರ ಶೆಟ್ಟಿ ಗುರುಕಾರ್ಮೆ ವಹಿಸ್ತಿದ್ದರ. ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘದ ಅರ್ಥದಾರಾದಿತ್ತದ ಕರಿದು ಪೋಯಿನ ಕೊಡಿಯಾಲ ಬೈಲ್ ಜಾರಪ್ಪ ಮೇರೆನ ಈ ಪುರ್ತುಡು ನೆಂಪು ಮತ್ತೊಂಡ್ಯರ. ಕುತ್ಯಾರ ಕೆಂಜ ಅಬ್ಬೆಟ್ಟಗುತ್ತು ಸಾಯಿನಾಥ ಶೆಟ್ಟಿ ದುಂಬಾಳ್ತಿಡು ಕುತ್ಯಾರು ವಿದ್ಯಾದಾಯಿನಿ ಶಾಲೆದ ಮೈದಾನಡು ಶನಿವಾರ ರಾತ್ರಿ ಬಪ್ಪನಾಡು ಆಟದ ಮೇಳೊಡ್ದು ಬನತ ಬಂಗಾರು ಪ್ರಸಂಗದ ಆಟ ನಡೆತಂಡು. ಈ ಪೊರ್ತುಡು ಊರ್ದ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಕುತ್ಯಾರ ಕೇಂಜ ಅಬ್ಬೆಟ್ಟುಗುತ್ತು ಸಾಯಿನಾಥ ಶೆಟ್ಟಿ ದುಂಬಾಳ್ತಿಡು ಕುತ್ಯಾರ ವಿದ್ಯಾದಾಯಿನಿ ಶಾಲೆದ ಮೈದಾನಡು ಶನಿವಾರ ರಾತ್ರಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪುಷಿತ ಯಕ್ಷಗಾನ ಮಂಡಳಿ ಮೇಳದಕ್ಲಿಡ್ದು ಬನತ ಬಂಗಾರ ಪಂಪನ ತುಳು ಪ್ರಸಂಗದ ಆಟ ನಡೆತಂಡ.
ಹುಷಾರಿಜ್ಜನ್ನಕ್ಲಿಗೆ ಮರ್ದದ ಖರ್ಚಿಗೆ ಪೊರ್ತುಡು ಪನಂ ಸಾಯ ಕೊರಿಯರ್ ಊರದ ಸಾಧಕರಾಯನ ಹಿರಿಯ ಬೆನ್ನಿದಾರ ಪಾಂಡುರಂಗ ಹೆಗ್ಡೆ, ಸಮಾಜ ಸೇವಕರು ಜಾನ್, ಹಿರಿಯ ಹೋಟೆಲ್ ಉದ್ಯಮಿ ಹಮ್ಮಪ್ಪ ಇಂಚ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೇರ. ಆಟದ ಕಲಾವಿದರ್ನ ಕುಟುಂಬಲಿಗೆ ಸಹಾಯ ಪಣವು ಪಟ್ಟಿಯರ. ಕಾರ್ಯಕ್ರಮ ಅಟ್ಟಣೆ ಮಲ್ತಿನ ಸಾಯಿನಾಥ್ ಶೆಟ್ಟಿ ಬಕ ಸಂಸಾರ, ವೇದಮೂರ್ತಿ ಕೇಂಜ ಶ್ರೀಧರ ತಂತ್ರಿ, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ನವೀನ್ ಚಂದ್ರ ಶೆಟ್ಟಿ ಪಡುಬಿದ್ರೆ, ಕೊಲ್ಲಬೆಟ್ಟು ರವೀಂದ್ರ ಶೆಟ್ಟಿ, ಯೋಗೀಶ್ ಶೆಟ್ಟಿ, ಕೆದಿಯೂರು ಉದಯ ಶೆಟ್ಟಿ, ಶಾಲೆದ ಸಂಚಾಲಕರು ಸುಬ್ಬಯ್ಯ ಹೆಗ್ಡೆ ಪಾಲ್ಗೊಂಡಿರ. ಊರದ ಸುತ್ತಮುತ್ತಲದ ಆಟದ ಅಭಿಮಾನಿಲು ಬೊಪ್ಪನಾಡು ಮೇಳದ ಬನತ ಬಂಗಾರ ಆಟ ತುಯ್ಯರ. ಪ್ರತಿ ಒಂಜನ ನಮ್ಮ ಜೀವನ ಅದಕ್ಕೆ ಪೂರ್ವ ಜನ್ಮದ ಪುಣ್ಯ ಫಲ ಬೋರಿಗೆ ನಿಜವಾದ ಅವೇರ್ದರ ಮಾತಿರದ ಮಲ್ಲ ಸೌಭಾಗ್ಯವನ್ನು ಹೋಗು ಇಂಚ ನನ್ನ ಮನೆ ಜನ್ಮೋಡು ಅಪ್ಪೆ ಅಮ್ಮರ್ದ ಮಿತ್ತ ದೇವರ ಬೇಕ ಹೆಚ್ಚಿಗೆ పొడిగి అంతే అంతే పండు నువ్వు కెప్పులు తగ్గండి దీపేవాడిని పొడిగా పూజ అంచా తుండే పుర తలవాయి బండ అంచ కొంచెం చూరులో జోరిచ్చిరా ఎంతోంది ఎత్తుండ దండుకు పోయినదిగా ఎదురు దాన్ని తెలుతుండే ఇంచా పర్లేదు జన అంచ కైట్ సుర్య ఇచ్చింది ఆతే ఒక స్వభావం అంచె అంచందు మనసు ఆడదు ಎಡ್ಡೆ ಮನಸ್ಸು ಈರ್ನಮ್ಮ ಸಾವು ಎನ್ನಮ್ಮನ ಈರ್ನಮ್ಮನ ಸಾವು ಮಂಜೇಶ್ವರ ತಾಲೂಕದ ವರ್ಕಾಡಿದ ಚಾವಡಿ ಬೈಲ್ಗುತ್ತು ಗಡುಪಾಡಿ ಇಲ್ಲಡ್ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲೆನ ಧರ್ಮನೇಮ ಗುರುವಾರ ನಡಪುಂಡು. ಅಂಗಾರೆ ಮಧ್ಯಾಹ್ನ 3 ಗಂಟೆಗೆ ಪುದೆ ಕಾಣಿಕೆ ಮೆರವಣಿಗೆ ಬುಧಾರ ಕಾಂಡೆ ದೊಂಪಮೂರ್ತ ಬಯ್ಯಗ ದೈವಲೆನ ಭಂಡಾರ ಎಡ್ದು ಗುರುವಾರ ಕಾಂಡೆ 10 ಗಂಟೆಗೆ ಮಡಿಕತ್ತಾಯ ದೈವದ ಧರ್ಮನೇಮ ಮಧ್ಯಾಹ್ನ ಮಹಾನುಪ್ಪು ಪ್ರಸಾದ ಸೇವೆ ಬಯ್ಯ ಐನೇಕ್ ಧೂಮಾವತಿ ಬಂಟ ದೈವದ ಧರ್ಮನೇಮ ಶುಕ್ರಾರ ಬಯ್ಯ ಆಜೇಕ್ ಗುಳಿಗನ ಕೋಲ ರಾತ್ರಿ ಎನ್ಮೇಕ್ ಧರ್ಮ ದೈವಲೆನ ನೇಮ ಅಟ್ಟಣೆ ಮಲ್ದನಂದು ಪ್ರಕಟಣೆಡು ತಿರಿಪಾದಿರು. ಇಡಗಿನಿತ ನಮ್ಮಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮಕುಡ್ಲ ತುಳುವಾರ್ತೆಲು ಸೊಲ್ಮೆಲು.